ಪಿಎಸ್ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಆಗ್ರಹ ಮಾಡಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು, ಪಿಎಸ್ಐನ ಅಕ್ರಮ ನೇಮಕಾತಿಯ ಹಗರಣ ಬೆಳಕಿಗೆ ಬಂದ ಬಳಿಕ ರಾಜ್ಯ ಸರ್ಕಾರ ಹೊಸ ಪರೀಕ್ಷೆಗಾಗಿ ಅಧಿಸೂಚನೆ ಹೊರಡಿಸಿತ್ತು. ಈ ಮೂಲಕ ಹಗರಣವನ್ನು ಸರ್ಕಾರ ಒಪ್ಪಿಕೊಂಡಂತಾಗಿದೆ. ಈ ಪ್ರಕಾರದಲ್ಲಿ ಬಿಜೆಪಿಯ ನಾಯಕಿಯೇ ಕಿಂಗ್ ಪಿನ್ ಆಗಿದ್ದು, ಪ್ರಕರಣವನ್ನು ಮುಚ್ಚಿಹಾಕಲು ರಾಜ್ಯ ಸರ್ಕಾರ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕಾದರೆ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹ ಮಾಡಿದರು. ಸರ್ಕಾರಿ ಇಲಾಖೆಗಳಿದ್ದು 18 ದಿವಸ ಒಬ್ಬ ಮಹಿಳೆಯನ್ನು ಹುಡುಕಲಿಕ್ಕೆ ಕಷ್ಟ ಆಗಿದೆ ಅಂದ್ರೆ ನಮ್ಮ ಇವತ್ತು ಪರಿಸ್ಥಿತಿ ಹೇಗಿದೆ ತಾವು ಗಮನಿಸಬೇಕು. ತಾವು ಪತ್ರಕರ್ತರು ಬಹುಶಃ ಈ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಒಂದು ಶಕ್ತಿ. ತಾವು ಎಲ್ಲಿ ನಾವು ರಾಜಕಾರಣಿಗಳು ದಾರಿ ತಪ್ಪಿದಾಗ ಅವರನ್ನು ಎಚ್ಚರಿಸಿದ ಶಕ್ತಿ ಕೆಲಸ ತಾವು ಮಾಡಬೇಕಾಗುತ್ತೆ. ಇಷ್ಟು ದೊಡ್ಡ ದೊಡ್ಡ ಹಗರಣಗಳು ನಮ್ಮ ಕರ್ನಾಟಕದಲ್ಲಿ ಹೊಸ ರೀತಿಯಲ್ಲಿ ಬಂದಿದ್ದು ಅದನ್ನು ಮುಚ್ಚಿ ಹಾಕುವಂತ ಈ ಸಿಐ ತನಿಖೆ ಪ್ರಾರಂಭ ಆದಾಗ ಅದರ ಕಿಂಗ್ ಪಿನ್ ಯಾರಂತ ಗೊತ್ತಾಯ್ತು. ಬಿಜೆಪಿಯ ಯಾರು ದಿವ್ಯಾ ಹಾಗಾಗಿ ಅವರು ಅದರ ಕಿಂಗ್ ಪಿನ್ ಅಂತ ಗೊತ್ತಾಯಿತು. ಅವರು ಬಿಜೆಪಿ ಒಬ್ಬ ದೊಡ್ಡ ನಾಯಕಿ, ಮಹಿಳಾ ನಾಯಕಿ. ಅದು ಗೊತ್ತಾದ ನಂತರ ಅದರ ಬೆನ್ನು ಹಿಡಿದು ಹೋದಾಗ ಅದರಲ್ಲಿ ತುಂಬಾ ಹಲವಾರು ನಾಯಕರು ಅದರಲ್ಲಿ ಸಿಕ್ಕಿಬಿಡುವಂತ ಒಂದು ಪ್ರಮೇಯ ಇವತ್ತು ಕಂಡಿದೆ. ಮೊನ್ನೆ ನಮ್ಮ